ಇದು ನಮ್ಮೂರ ಚಿಂತಾಜನಕ ಸ್ಥಿತಿಯಲ್ಲಿರುವ ಶಾಲೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಲಿಗೆ ಹೋಗಲಿಕ್ಕೆ ನಮ್ಮ ತಲೆ ಮೇಲೆ ಹಂಚಿ ಬೀಳ್ತದೆ ಅಂತ ಭಯ ಆಗ್ತದೆ. ನಮಗೆ ಊಟ ಮಾಡಲಿಕ್ಕೂ ಸಹ ಕಷ್ಟ ಆಗ್ತದೆ. ನಾವು ವೆರಂಡದಲ್ಲೇ ಕೂರ್ತೀವಿ. ಎಲ್ಲ ನಮ್ಮ ಇಲಾಖೆಗಳಿಗೆ ನಾವು ಅರ್ಜಿಯನ್ನು ಕೂಡಲೇ ಕೊಟ್ಟಿದ್ದೇವೆ. ಅರ್ಜಿ ಕೊಟ್ಟ ಒಂದು ವಾರದಲ್ಲಿಯೇ ನಮ್ಮ ಹಾಲು ಕುಸಿದು ಬಿದ್ದಿತ್ತು. ಮತ್ತು ನಮಗೆ ಹೇಳಿದ್ದಾರೆ ಒಂದು 5 ಲಕ್ಷ ಪಾಸ್ ಆಗಿದೆ ಅಂತೇಳಿ. 5 ಲಕ್ಷ ಇಲ್ಲಿಗೆ ಏನಕ್ಕೂ ಸಾಲೋದಿಲ್ಲ. ನೀವು ಅಲ್ಲಿ ನಿಲ್ಲುವಾಗನೇ ನನಗೆ ಹೆದರಿಕೆ ಆಗ್ತಾಯಿತ್ತು. ನಮ್ಮೂರ ಶಾಲೆ ಅನ್ನುವಂತಹದ್ದು, ಆದರೆ ಇದು ನಮ್ಮೂರ ಶಾಲೆ, ಆದರೆ ಇದು ನಮ್ಮೂರ ಚಿಂತಾಜನಕ ಸ್ಥಿತಿಯಲ್ಲಿರುವ ಶಾಲೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾವೀಗ ಇರುವಂತಹದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೇಪೇಟೆ ಉಜಿರೆ. ಇಲ್ಲಿ ಭಾಳ ವಿಶೇಷವಾಗಿ ಹಳೇಪೇಟೆ ಉಜಿರೆ ಅಂತಂದರೆ ಇಲ್ಲಿ 100ಕ್ಕೂ ಅಧಿಕ 125ರಷ್ಟು ಮಕ್ಕಳು ಓದ್ತಾ ಇದ್ದಾರೆ. ಆದರೆ ಈ ಶಾಲೆಯ ಮೇಲ್ಛಾವಣಿ ಮಾಡು ಸಂಪೂರ್ಣವಾಗಿ ಕುಸಿಯುವ ಭೀತಿಯಲ್ಲಿದೆ. ನಿಮಗೆ ಎಲ್ಲ ಸೆಕ್ಷನ್ಗಳನ್ನು ತೋರಿಸ್ತಾ ಬರ್ತೀವಿ ನೋಡಿ. ಇದೆಲ್ಲವೂ ಕೂಡ ಯಾವ ರೀತಿಯಾಗಿ ಇಲ್ಲಿ ಯಾವುದೇ ತರಗತಿಗಳು ನಡೀತಾ ಇಲ್ಲ ಅಂತ ನಮ್ಮ ಈಗ ವರದಿ ಮಾಡ್ತಿರುವಾಗಲೇ ಶಿಕ್ಷಕರು ಹೇಳ್ತಾ ಇದ್ದಾರೆ. ಹೌದು, ತರಗತಿಗಳು ನಡೀತಾ ಇಲ್ಲ. ಆದರೆ ಇದೆಲ್ಲವೂ ಕೂಡ ಬಿದ್ದರೆ ಮುಂದೆ ಕೇವಲ 2-3 ರೂಮಲ್ಲಿ ಎಲ್ಲರೂ ಕೂಡ ಕುಳಿತುಕೊಳ್ಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗ್ಬೋದು ಅನ್ನುವಂಥ ಕಾರಣವನ್ನು ಇಲ್ಲಿ ತೋರಿಸ್ತೀವಿ ನೋಡಿ. ಅಲ್ಲಿ ಮೇಲ್ಭಾಗದ ಮಾಡಿನ ಪರಿಸ್ಥಿತಿ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಬಹಳ ವಿಶೇಷವಾದಂಥ ಪರಿಸ್ಥಿತಿಯಲ್ಲಿ ಮಾಡಿಗಳಿದ್ದಾವೆ ನೋಡಿ. ಎಲ್ಲ ಇಲ್ಲಿಯ ರೀಪೀಸು ಇದು ಇವತ್ತೋ ನಾಳೆಯೋ ಬೀಳುವ ಪರಿಸ್ಥಿತಿ. ಇದು ಇವತ್ತೋ ನಾಳೆಯೋ ಬೀಳುವ ಪರಿಸ್ಥಿತಿಯಲ್ಲಿದೆ. ಒಂದು ವೇಳೆ ಒಂದು ಸೆಕ್ಷನ್ ಬಿದ್ದರೆ ಸಂಪೂರ್ಣವಾಗಿ ಮಕ್ಕಳು ಬಹಳ ಚಿಂತಾಜನಕ ಸ್ಥಿತಿಗೆ ಹೋಗ್ಬೋದು. ಇಲ್ಲಿ ವಾಚನಾಲಯ, ಲೈಬ್ರರಿ ಇದು. ಇದೀಗ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ರೀಪ್ ಹೋಗಿದೆ. ರೀಪ್ ಹೋಗಿದ್ದು ಮಾತ್ರ ಅಲ್ಲ, ಸಂಪೂರ್ಣವಾಗಿ ಹೋಗಿದೆ. ಅದರ ಪಕ್ಕದಕ್ಕೆ ಪ್ಯಾನ್ ಮಾಡಿದರೆ ಲೈಬ್ರರಿ ಅಂತ ಬರ್ಕೊಂಡಿರುವಂಥ ರೂಮ್ ಇದೆ. ಅವಶ್ಯಕತೆಯೇ ಸಂಶೋಧನೆಯ ತಾಯಿ ಅಂತ. ಇಲ್ಲಿರುವಂಥ ಅವಶ್ಯಕತೆಗಳನ್ನು ಸಂಶೋಧನೆ ಮಾಡಬೇಕು ಅಂತಿಲ್ಲ. ಇಲ್ಲಿ ಬಂದು ಜಸ್ಟ್ ನೋಡಿದರೆ ಸಾಕು ಇಲ್ಲಿರುವಂಥ ಅವಶ್ಯಕತೆಗಳು ಏನು ಅಂತ. ಆದ್ದರಿಂದ ಇಲಾಖೆ ಸಂಶೋಧನೆ ಮಾಡೋದು ಬೇಡ, ಈ ವರದಿಯನ್ನು ನೋಡಿದರೂ ಸಾಕು ಎಚ್ಚೆತ್ತುಕೊಳ್ತಾರೆ ಅಂತ ಅಂದ್ಕೊಳ್ತೀವಿ. ಇದು ಲೈಬ್ರರಿ ನೋಡಿ, ಅಲ್ಲಿ ಹೇಗೆ ರೀಪ್ ಹೋಗಿದೆ ಅಂತ ನೋಡಿದ್ರಿ. ಇದು ಲೈಬ್ರರಿ. ಇಲ್ಲಿ ತರಗತಿ ಕೊಠಡಿ, ಆದರೆ ಈಗ ಇಲ್ಲಿ ಲೈಬ್ರರಿ ಅಂತ ಹಾಕಿದ್ದಾರೆ. ಅದರ ಜೊತೆಗೆ ಇಲ್ಲಿ ಹಾಲ್ ಇಲ್ಲದೇ ಇರುವಂಥ ಟೈಮಲ್ಲಿ ಯಾರಾದರೂ ಮುಖ್ಯಸ್ಥರುಗಳು ಅಥವಾ ಯಾವುದಾದ್ರು ಸಂಘ ಸಂಸ್ಥೆಯವರು ಬಂದರೆ ಇಲ್ಲಿ ಮೀಟಿಂಗ್ ಮಾಡ್ತಾರಂತೆ. ಅವರು ಒಂದು ವೇಳೆ ಆ ರೀಪನ್ನು ನೋಡಿ ಬಂದರೆ ಇಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಲಿಕ್ಕಿಲ್ಲ. ಅಂಥ ಪರಿಸ್ಥಿತಿಯಲ್ಲಿದೆ ಈ ಶಾಲೆಯ ಪರಿಸ್ಥಿತಿ. ನೋಡೋ ಒಳಭಾಗಕ್ಕೆ ಹೋಗುವ. ನಾವೀಗ ಹಳೇಪೇಟೆ ಹಿರಿಯ ಪ್ರಾಥಮಿಕ ಶಾಲೆಯ ಒಳಭಾಗದಲ್ಲಿದ್ದೇವೆ. ತಾಳ್ಮೆಯೇ ಮನಸ್ಸಿನ ಅತ್ಯುತ್ತಮ ಮಾರ್ಗ ಅನ್ನುವಂತಹದ್ದೊಂದು ಗಾದೆ ಮಾತು ಅಥವಾ ಒಂದು ಉತ್ತಮವಾದಂತಹ ಬರಹ ಅಲ್ಲಿ ಕಾಣಿಸ್ತಾ ಇದೆ. ಆದರೆ ಇಲ್ಲಿಯ ಪೋಷಕರಿಗೆ ಅಥವಾ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಇಲ್ಲಿಯ ಶಿಕ್ಷಕರಿಗೆ ಎಷ್ಟು ಅಂತ ತಾಳ್ಮೆಯಿಂದ ವಹಿಸ್ಕೊಳ್ಳೋದು ಅಂತ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಈ ಒಂದು ಶಿಕ್ಷಣ ಪ್ರತಿಯೊಂದು ಮಗುವಿನ ಮೂಲಭೂತ ಹಕ್ಕು. ಆದರೆ ಶಿಕ್ಷಣಕ್ಕೆ ಬಂದಂಥ ಶಾಲೆ ಮಗುಚಿ ಬಿದ್ದು ಯಾವುದೋ ಅಪಘಾತ ಆಗೋದು ಕೂಡ ಅದು ಮಗುವಿನ ಮೂಲಭೂತ ಹಕ್ಕಲ್ಲ. ನೋಡಿ, ಅಲ್ಲಿ ಶಿಕ್ಷಣ ಪ್ರತಿಯೊಂದು ಮಗುವಿನ ಮೂಲಭೂತ ಹಕ್ಕು. ಇಂಥ ಶಾಲೆಯಲ್ಲ ಅಂತ. ಶಿಕ್ಷಣ ಯಾವತ್ತೂ ಬಹಳ ಉತ್ತಮವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಶಿಕ್ಷಕರಿಗಿರ್ಬೋದು, ಮಕ್ಕಳಿಗಿರ್ಬೋದು. ಶಿಕ್ಷಣ ಇಲಾಖೆ ಬಹಳ ವ್ಯವಸ್ಥಿತವಾದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಇದು ಹಳೇಪೇಟೆ ಶಾಲೆಯ ಒಂದು ಸಭಾಂಗಣ. ಇಲ್ಲಿ ಮುಂಚೆ ನಲಿಕಲಿ ಎಲ್ಲ ಕ್ಲಾಸ್ ಮಾಡ್ತಾಯಿದ್ರು. ಈಗ ಬಹಳ ಆತಂಕದಲ್ಲಿದ್ದಾರೆ, ಅದಕ್ಕೋಸ್ಕರ ಮಾಡ್ತಾ ಇಲ್ಲ. ಯಾಕೆಂತಂದರೆ ಸಂಪೂರ್ಣವಾಗಿ ಕುಸಿಯುವ ಭೀತಿಯಲ್ಲಿದೆ. ಜೊತೆಗೆ ಕುಸಿದಿದೆ. ಕೇವಲ ಕುಸಿಯುವ ಭೀತಿ ಮಾತ್ರ ಅಲ್ಲ, ಕುಸಿದಿದೆ ನೋಡಿ. ಇದೆಲ್ಲ ಈ ರೀಪ್ ಪೀಸನ್ನು ನೋಡಿದ್ರೆ ಗೊತ್ತಾಗ್ತದೆ ಯಾವ ರೀತಿ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ನೋಡಿ, ಇಲ್ಲೆಲ್ಲ ರೀಪ್ ಪೀಸ್ಗಳೆಲ್ಲ ಬಿದ್ದುಕೊಂಡಿದ್ದಾವೆ. ಆನಂತರ ಇಲ್ಲಿರ್ತಕ್ಕಂತಹ ಕಿಟಕಿಯ ಪರಿಸ್ಥಿತಿ ನೋಡಿದರೆ ಗೊತ್ತಾಗುತ್ತೆ. 45 ವರ್ಷದ ಶಾಲೆಯೋ ಇದು ಅಥವಾ ಬಹಳ ಪುರಾತನ ಒಂದು ಆಂಗ್ಲರು ನಮಗೆ ಕಟ್ಟಿಕೊಟ್ಟಂಥ ಶಾಲೆಯೋ ಅನ್ನುವಂತಹ ರೀತಿಯಲ್ಲಿ ಕಾಣುವಂಥ ರೀತಿಯಲ್ಲಿ ಕಿಟಕಿ ಇದೆ. ಇದರದ್ದು ಮೇಂಟೆನೆನ್ಸ್ ನೋಡಿ ಹೇಗಿದೆ ಅಂತ. ಕ್ವಾಲಿಟಿಯು ಕೂಡ ಅಷ್ಟಕ್ಕಷ್ಟೇ. ಆದರೆ ಇದನ್ನು ನೋಡಿದಾಗಲಾದರೂ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಬೇಕಿತ್ತು. ಆದರೆ ಇಲ್ಲಿಯೂ ಕೂಡ ಬದಲಾಗಿಲ್ಲ. ಟಾರ್ಪಲ್ನಲ್ಲಿ ಒಂದಷ್ಟು ಶಾಲೆಯ ಆವರಣವನ್ನು ಅಥವಾ ಗೋಡೆಯನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ ನೋಡಿ. ಇನ್ನೊಂದು ರೀಪೀಸ್ ನೋಡಿ, ಇದು ಪರಿಸ್ಥಿತಿಯಲ್ಲಿದೆ ನಮ್ಮ ಶಾಲೆ. ಇದು ಈ ಪರಿಸ್ಥಿತಿಯಲ್ಲಿರುವಂಥ ಶಾಲೆ ನೋಡಿ. ಇಲ್ಲಿ ಎಷ್ಟು ಶಾಲೆ ಜೀವನವನ್ನು ರೂಪಿಸುವ ದೇಗುಲ, ಆದರೆ ಇಂಥ ಶಾಲೆ ಜೀವನವನ್ನು ಕಸಿದುಕೊಳ್ಳುವ ದೇಗುಲ ಆಗ್ತಾ ಇದೆ. ಯಾಕೆಂತಂದರೆ ಜೀವನವನ್ನು ರೂಪಿಸಬೇಕು. ಇಲ್ಲಿ ಕುಳಿತರೆ ಜೀವನ ಕಸಿಬೋದು, ಜೀವನಕ್ಕೆ ಹಾಳಾಗ್ಬೋದು ಅನ್ನುವಂಥ ಆತಂಕದಲ್ಲಿ ಜನರಿದ್ದಾರೆ, ಜೊತೆಗೆ ಪೋಷಕರಿದ್ದಾರೆ. ನೋಡಿ, ಕುಸಿಯುವ ಭೀತಿ. ಸಂಪೂರ್ಣವಾಗಿ ಹೊರಭಾಗ ಕುಸಿದಿದೆ. ನಾವು ನಿಮಗೆ ಅದನ್ನು ಕೂಡ ತೋರಿಸ್ತೇವೆ. ಯಾಕೆಂತಂದರೆ ಇದು ಹಾಲ್. ಇಲ್ಲಿ ನೋಡಿ, ಇಲ್ಲೊಂದು 2 ಕಡೆ ರೀಪೇ ಇಲ್ಲ.
ಎಲ್ಲಿ ತನಕ ಅಂತಂದರೆ ನೋಡಿ ಇಲ್ಲಿ ರೀಪೇ ಇಲ್ಲ, ರೀಪ್ ಹೋಗಿದೆ, ಅದು ಯಾವಾಗ ಬೀಳುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನಮ್ಮ ಗ್ರಾಚಾರ ಸರಿ ಇಲ್ಲ ಅಂದರೆ ಈಗ ವರದಿ ಮಾಡುವಾಗಲೇ ಬಿದ್ದೋಗ್ಬೋದು. ಆದರೆ ಮಕ್ಕಳು ಇಂತಹ ಶಾಲೆಯಲ್ಲಿ ಹೇಗೆ ಬದುಕೋದು ಅಥವಾ ಮಕ್ಕಳು ಇಂತಹ ಶಾಲೆಯಲ್ಲಿ ಹೇಗೆ ಪಾಠವನ್ನು ಕೇಳೋದು, ಇದನ್ನು ಎಷ್ಟು ಸಾರಿ ಅಂತ ಮನವಿಯನ್ನು ಮಾಡ್ಕೊಳ್ಳೋದು. ಪೋಷಕರು ಇರ್ಬೋದು, ಯಾರೇ ಇರ್ಬೋದು, ಮಕ್ಕಳು ಶಾಲೆ ಕಳಿಸಿದ ನಂತರ ಶಾಲೆಯಲ್ಲಿ ಮಕ್ಕಳು ಪಾಠವನ್ನು ಓದ್ತಾರೆ ಅನ್ನುವಂಥ ಖುಷಿಯಲ್ಲಿರಬೇಕು. ಅದು ಬಿಟ್ಟು ಶಾಲೆಯಿಂದ ಮಕ್ಕಳು ಎಷ್ಟೊತ್ತಿಗೆ ಬರ್ತಾರೆ, ಹೇಗೆ ಬರ್ತಾರೆ ಅನ್ನುವಂಥ ಆತಂಕದಲ್ಲಿ ಇರಬಾರ್ದು. ಆತಂಕದಲ್ಲಿ ಇರುವಂತಹ ರೀತಿಯಲ್ಲಿ ಶಾಲೆ ಇದೆ. ನೋಡುವ, ಆ ಕುಸಿದಿರುವ ಪ್ರದೇಶವನ್ನು ಕೂಡ ನಿಮಗೆ ತೋರಿಸ್ತೀವಿ. ಅದರ ಜೊತೆಗೆ ಇಲ್ಲಿ ನಾವೊಂದು ಕಿಟಕಿ ಹತ್ರ ನಾವು ನಿಮಗೆ ಇನ್ನೊಂದು ವಿಚಾರ ಅಂದರೆ ಅಲ್ಲಲ್ಲಿ ಇದರದ್ದು ಏನು ಹಂಚಿಲ್ಲ, ಸಂಪೂರ್ಣವಾಗಿ ಹಂಚೆಲ್ಲ ಬಿದ್ದು ವೇಸ್ಟ್ ಆಗಿ ಹೋಗಿದೆ. ನೋಡಿ ಇಲ್ಲೆಲ್ಲ ಇದರ ಹೊರಭಾಗವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ದಿವಾಕರ್ ಅವರು ತೋರಿಸ್ತಾ ಇದ್ದಾರೆ ನೋಡಿ ಹೇಗಿದೆ ಹೊರಭಾಗ ಅಂತ. ಹಂಚೆಲ್ಲ ಹೋಗಿದೆ. ಇಲ್ಲಿ ಕುಳಿತುಕೊಳ್ಳೋದು ಬಹಳ ಆತಂಕ ಮತ್ತು ಬಹಳ ಕಷ್ಟದ ಕೆಲಸ ಕೂಡ. ಯಾಕಂತಂದರೆ ಎದುರುಗಡೆ ಸಭಾಂಗಣದಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಆಗ್ತಾಯಿದ್ರೆ ಮೇಲೆ ನೋಡಿಕೊಂಡೇ ಕುಳಿತುಕೊಳ್ಬೇಕಂತ ಅನಿವಾರ್ಯತೆ ಇದೆ. ಇದು ಶಾಲೆಯ ಪರಿಸ್ಥಿತಿ. ಕೇವಲ ಇಷ್ಟು ಮಾತ್ರ ಅಲ್ಲ, ಬನ್ನಿ ಹೊರಗಿನ ಪರಿಸ್ಥಿತಿಯನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಬಹಳ ಚಿಂತಾಜನಕವಾದಂಥ ಪರಿಸ್ಥಿತಿ ಇದು. ಇವತ್ತು ನಿನ್ನೆಯ ಪರಿಸ್ಥಿತಿ ಅಲ್ಲ, ಬಹಳಷ್ಟು ವರ್ಷಗಳಿಂದ ಇದೇ ರೀತಿ ಇದೆ. ನೋಡಿ ಕುಸಿದು ಬಿದ್ದಾಗಿದೆ. ಇದು ಇನ್ನು ಕುಸಿಲಿಕ್ಕೆ ಬಾಕಿ ಅಂತೂ ಏನೂ ಇಲ್ಲ. ಇಲ್ಲಿ ನೋಡಿ ಶಾಲೆಯೊಂದು ಕುಸಿದು ಬಿದ್ದಿರುವಂತಹದ್ದು. ಅದರಲ್ಲಿ ಆಚಾರವೇ ಸ್ವರ್ಗ ಅಂತೆ, ಅನಾಚಾರವೇ ನರಕ ಅಂತೆ. ಇಲ್ಲಿ ಕೆಲಸ ಆಗದಿದ್ದರೆ ಇದು ಅನಾಚಾರ, ಇದು ನರಕ, ನಿಜಕ್ಕೂ ನರಕ. ಇದು ಮಕ್ಕಳನ್ನ ಪರಿಸ್ಥಿತಿ ಹೀಗಿದೆ ನೋಡಿ. ಯಾವ ರೀತಿ ಅಂತ ಪರಿಸ್ಥಿತಿಯಲ್ಲಿ ಮಕ್ಕಳಿದ್ದಾರೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಹಳೆಪೇಟೆ ಶಾಲೆಯ ಸ್ಥಿತಿ. ಕುಸಿದಿರುವಂತಹ ಪ್ರದೇಶಕ್ಕೆ ಕಟ್ಟಿರುವಂಥ ಟಾರ್ಪಲ್ ಕೂಡ ಈ ಸ್ಥಿತಿಗೆ ಬಂದರೂ ಕೂಡ ನಮ್ಮವರು, ನಮ್ಮ ಇಲ್ಲಿಗೆ ಸಂಬಂಧಪಟ್ಟವರು ಅಥವಾ ಇದರ ನೋಡಿಲಿ ಇದು ಈ ಪರಿಸ್ಥಿತಿಯಲ್ಲಿದೆ ನೋಡಿ. ಮುಟ್ಟಿದರೆ ಹರಿತದೆ. ಇಂಥ ಪರಿಸ್ಥಿತಿಯಲ್ಲಿ ಶಾಲೆ. ಈ ಪರಿಸ್ಥಿತಿಯಲ್ಲಿರುವಂಥ ಶಾಲೆಯನ್ನು ಆದಷ್ಟು ಬೇಗ ಪುನರುಜ್ಜೀವನಗೊಳಿಸಬೇಕು, ಮಕ್ಕಳಿಗೆ ಬೇಕಾದಷ್ಟು ನೆರವು ನೀಡಬೇಕು ಅಂತ ಗೊತ್ತಾಗೋದಿಲ್ಲ ಅಂತಿದ್ರೆ ಇನ್ನು ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ನೋಡಿ. ಇಲ್ಲಿ ಇದು ವಾಸ್ತವ. ಕೆಳಭಾಗದ ಪಕ್ಕಾಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಈ ಪಕ್ಕಾಸ್ ಇದೆಯಲ್ಲ, ಇದು ಒಂದು ರೀಫ್ ಪೀಸ್ನಲ್ಲಿ ಇರೋದು. ಇಲ್ಲಿ ನೋಡಿ, ಇದು ಕೇವಲ ಒಂದು ರೀಫ್ ಪೀಸ್ನಲ್ಲಿ ಇರೋದು. ಒಂದು ವೇಳೆ ಈ ಪಕ್ಕಾಸು ಸ್ವಲ್ಪ ಕುಸಿದರೆ ಇಡೀ ಶಾಲೆ ಕುಸಿತದೆ. ಇಡೀ ಹಾಲಿನ ಸೆಕ್ಷನ್ ಏನಿದೆ ಅದು ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ. ಇದು ಪರಿಸ್ಥಿತಿ ನೋಡಿ ಇಲ್ಲಿ ಹೇಗಿದೆ ಅಂತ. ಇದೆಲ್ಲವೂ ಕೂಡ ಕುಸಿತದೆ. ಇದು ಹೇಗೆ ಈ ಮಕ್ಕಳು ಏನಾದರೂ ಇಲ್ಲಿ ಆಟ ಆಡುವಂಥ ಸಂದರ್ಭದಲ್ಲೂ ಅಥವಾ ಮಕ್ಕಳೇನಾದರೂ ಈ ಒಂದು ಇಲ್ಲಿರ್ತಕ್ಕಂಥ ಉದ್ಯಾನದ ಕೆಲಸವನ್ನು ಮಾಡ್ತಿರುವಂಥ ಸಂದರ್ಭದಲ್ಲೂ, ಇದಕ್ಕೆ ಗಿಡಗಳಿಗೆ ನೀರು ಹಾಕುವ ಸಂದರ್ಭವೋ ಯಾವುದಾದ್ರೂ ಸಂದರ್ಭ ಕುಸಿದ್ರೆ ಏನು ಅಂತ ಉತ್ತರ ಕೊಡೋದು ಮಕ್ಕಳ ಪೋಷಕರಿಗೆ ಅಥವಾ ಮಕ್ಕಳ ಪರಿಸ್ಥಿತಿಗೆ ಯಾರು ಹೊಣೆ? ಇದಕ್ಕೆ ಹೊಣೆಗಾರಿಕೆ ಅಲ್ಲ, ಇದಕ್ಕೆ ಸೂಕ್ತ ಸಮಯದಲ್ಲಿ ಸ್ಪಂದನೆ ನೀಡಬೇಕು ಅನ್ನುವಂತಹದ್ದು ನಮ್ಮ ಆಗ್ರಹ. ಯಾಕೆಂತಂದರೆ ಬಹಳ ವಿಶೇಷವಾಗಿ ಈ ಶಾಲೆಯಲ್ಲಿ 125 ಜನ ವಿದ್ಯಾರ್ಥಿಗಳಿದ್ದಾರೆ. 125ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ. 45 ವರ್ಷದ ಶಾಲೆ ಇದು ನೋಡಿ. ಶಾಲೆಯ ಮಕ್ಕಳಿದ್ದಾರೆ, ಮಕ್ಕಳು ಇಲ್ಲಿ ಎಲ್ಲ ಹೋಗಿದವರು ಇಲ್ಲಿ ಬಂದಿದ್ದಾರೆ. ನಮಸ್ತೆ. ನಮಸ್ತೆ. ಹೇಗುಂಟು ನಿಮ್ಮ ಶಾಲೆ? ನಮ್ಮ ಶಾಲೆ ಸುಂದರ ಆಗಿದೆ, ಆದರೆ ತುಂಬ ಅಂಚುಗಳೆಲ್ಲ ಹೋಗಿದೆ. ಅದು ಗಾಳಿ ಮಳೆ ಎಲ್ಲ ಬಂದು. ಆದರೆ ಹಾಲ್ ಇಲ್ಲ ನಮಗೆ. ಅದೊಂದು ಸರಿ ಇದ್ದ ಹಾಲಲ್ಲಿ ಎಲ್ಲ ನಾವು ಮೀಟಿಂಗ್ ಎಲ್ಲ ಇದ್ದರೆ ಟೀಚರ್ಸ್ ಎಲ್ಲ ಮಾಡ್ತಾರೆ. ಅದು ಕೂಡ ಬೀಳೋ ಪರಿಸ್ಥಿತಿಯಲ್ಲಿ ಇದೆಯಾ? ಹಾಂ. ಓಕೆ, ಎಂತ ಹೇಳ್ತೀರಾ? ನಮ್ಮದು ಇದೆಲ್ಲ ಮಳೆ ಒಂದೆಲ್ಲ ಹೋಗಿದೆ. ನಮ್ಮದು ಕಾರ್ಯಕ್ರಮ ಎಲ್ಲ ಮಾಡೋದು ಇಲ್ಲಿ ಫೀಲ್ಡಲ್ಲಿ ಮಾಡೋದು. ಮತ್ತು ನಮ್ಮದಲ್ಲಿ ಇಲ್ಲಿ ಯಾರು ಓದಿಸುವುದಿಲ್ಲ, ಇಲ್ಲಿ ಎಲ್ಲ ಹೋಗಿದೆ. ನಮ್ಮ ಕ್ಲಾಸ್ ಅಲ್ಲಿ ಎಲ್ಲ ಆಗಿದೆ. ಮತ್ತು 3ನೆಲ್ಲ ಅಲ್ಲಿ ಇರ್ತಿದ್ದಾರೆ, ಅಲ್ಲಿ ಶಿಫ್ಟ್ ಮಾಡಿದ್ದಾರೆ. ಹಾಂ. ಓಕೆ, ಭಯ ಆಗ್ತದ ನಿಮಗೆ ಇಲ್ಲಿ? ಅದರಲ್ಲಿ ಕೂರ್ಲಿಕ್ಕೆಲ್ಲ ಭಯ ಆಗ್ತದೆ, ಹಂಚಿ ಬೀಳ್ತದೆ ಅಂತ. ಹಂಚು ಬೀಳ್ತದೆ ಅಂತ. ಮಳೆ ಬಂದಾಗ ಭಯ ಆಗ್ತದೆ ಹಾಲಿಗೆ ಹೋಗಲಿಕ್ಕೆ. ನಮ್ಮ ತಲೆ ಮೇಲೆ ಹಂಚು ಬೀಳ್ತದೆ ಅಂತ ಭಯ ಆಗ್ತದೆ. ನಮಗೆ ಊಟ ಮಾಡಲಿಕ್ಕೂ ಸಹ ಕಷ್ಟ ಆಗ್ತದೆ. ನಾವು ವೆರಂಡದಲ್ಲೇ ಕೂರ್ತೀವಿ. ಹಾಂ. ನನ್ನ ಹೆಸರು ಫಾಯಿಜಾ. ಇಲ್ಲಿ ಶಾಲೆ ಹಾಲಿಗೆ ಹೋಗಲಿಕ್ಕೆ ನಮಗೆ ಭಯ ಆಗ್ತದೆ. ಯಾಕೆಂದರೆ ಅಂಚು ತಲೆ ಮೇಲೆ ಬಿದ್ದರೆ ಏನು ಗೊತ್ತಿಲ್ಲ. ಮಳೆಗಾಲದಲ್ಲೆಲ್ಲ ಹೋಗಲಿಕ್ಕೆ ಭಯ ಆಗ್ತದೆ. ನಾವು ಅಲ್ಲಿ ಕ್ಲಾಸ್ ಶಿಫ್ಟ್ ಮಾಡಿದ್ದೀವಿ ಕ್ಲಾಸನ್ನೆಲ್ಲ. ಮತ್ತು ನಾವು ಕಾರ್ಯಕ್ರಮನೆಲ್ಲ ಗ್ರೌಂಡಲ್ಲಿ ಮಾಡ್ತೀವಿ. ಏನಾದರೂ ಸಭಾ ಕಾರ್ಯಕ್ರಮ ಎಲ್ಲ ಇದ್ದರೆ ಈ ಕ್ಲಾಸಲ್ಲಿ ಲೈಬ್ರರಿಯಲ್ಲಿ ಮಾಡ್ತೀವಿ.
ನನ್ನ ಹೆಸರು ಆಶಿಕಾ, ನಾನು 7ನೇ ತರಗತಿ ಕಲಿಯುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಹಳೆಪೇಟೆ ಉಜಿರೆ. ನಮ್ಮ ಶಾಲೆಯಲ್ಲಿ ಉತ್ತಮ ರೀತಿಯಾದ ಶಿಕ್ಷಣವನ್ನು ಕೊಡುತ್ತಾರೆ. ಆದರೆ ಈ ವರ್ಷ ನಮ್ಮ ಶಾಲೆಯಲ್ಲಿ 3 ಜನ ಶಿಕ್ಷಕರು ರಿಟೈರ್ಡ್ ಆದ ಕಾರಣ ನಮಗೆ ತುಂಬ ಕಷ್ಟವಾಗಿತ್ತು. ಆದರೆ ಈಗ ನಮಗೆ ಸರಿಯಾದ ಶಿಕ್ಷಣವು ಸಿಗುತ್ತಿದೆ. ನಮ್ಮ ಶಾಲೆಯಲ್ಲಿ ಎಲ್ಲ ರೀತಿಯ ಚಟುವಟಿಕೆಗಳು ಮಾಡುತ್ತೇವೆ. ಆದರೆ ನಮ್ಮ ಶಾಲೆಯಲ್ಲಿ ಕಟ್ಟಡಗಳು ದುಸ್ಥಿತಿ ಇರುವುದರಿಂದ ಅದನ್ನು ಸರಿ ಮಾಡಿಸಬೇಕಾಗಿ ಕೇಳ್ತೀನಿ. ಇದು ಇಲ್ಲಿನ ಪರಿಸ್ಥಿತಿ. ವಾಸ್ತವವಾಗಿ ಇಲ್ಲಿ ಬಹಳ ದೊಡ್ಡ ಸಮಸ್ಯೆ. ಕಟ್ಟಡ ನೋಡಿ, ಪ್ಯಾನ್ ಒಂದು ಲಾಂಗ್ ಶಾರ್ಟ್ಸ್ ನೀವು ನೋಡಿದಾಗ ಕಟ್ಟಡ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೀವಿ. ಇದು ಇಲ್ಲಿಯ ವಾಸ್ತವ ಪರಿಸ್ಥಿತಿ. ಮಕ್ಕಳು ಕೊಠಡಿಗಳಿಲ್ಲದೆ ಕೊಠಡಿಗಳ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಪಾಠ ಮಾಡೋರಿಗೂ ಕಷ್ಟ, ಪಾಠ ಕೇಳೋರಿಗೂ ಕಷ್ಟ ಅನ್ನುವಂಥ ಪರಿಸ್ಥಿತಿ. ಪಾಠ ಮಾಡೋರು ಕೂಡ ಆಗಾಗ ಒಂದು ಚಿಕ್ಕ ಸೌಂಡ್ ಆದರೂ ಕೂಡ ಮೇಲೆ ನೋಡಿಕೊಂಡು ಪಾಠ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಅದ್ರ ಜೊತೆಗೆ ಮಕ್ಕಳು ಕೂಡ ಪಾಠ ಕೇಳೋದಕ್ಕಿಂತ ಜಾಸ್ತಿ ಮಾಡು ನೋಡುವಂಥ ಪರಿಸ್ಥಿತಿ ಇರುವಂಥ ಏಕೈಕ ಶಾಲೆ ಇದು. ಯಾಕೆಂತಂದರೆ ಒಂದು ಹಂಚು ಈಗಷ್ಟೇ ಈ ಹುಡುಗರು ಇಲ್ಲಿದ್ದಾರೆ ನಮ್ಮ ಜೊತೆಗೆ. ಈಗಷ್ಟೇ ಒಂದು ಮಂಗ ಬಂದು ಒಂದು ಹಂಚನ್ನು ಜಾರಿಸ್ತು ಅಂತ ಹೇಳಿದ್ರು. ಹೌದಾ? ಅದು ಹೌದು. ಏನು ಮಾಡ್ತು? ಅಲ್ಲಿ ಮಂಗದು ಅಲ್ಲಿ ಮೇಲೆ ಬಂದು ಅಲ್ಲಿ ಇದು ಸರ್ಕಸ್ ಎಲ್ಲ ಮಾಡೋದು ಅದು ಬಿತ್ತು. ಬಿತ್ತಾ? ಹಾಂ, ಸ್ವಲ್ಪ ಪೀಸ್ ಕೆಳಗೆ ಬಿದ್ದಿತ್ತು. ಸ್ವಲ್ಪ ಪೀಸ್ ಕೆಳಗೆ ಬಿತ್ತು. ಹಾ. ನೋಡಿ, ಇವರು ಎಲ್ಲಿ ಕ್ಲಾಸಲ್ಲಿದ್ದಾರೆ ಅಲ್ಲಿಯ ಪರಿಸ್ಥಿತಿ ಇದು. ಅಂದರೆ ಮಂಗನಿಗೂ ಕೂಡ ಅಲ್ಲಿ ಬ್ಯಾಲೆನ್ಸ್ ಆಗೋದಿಲ್ಲ. ಯಾಕಂದರೆ ಅಡಿಯ ರೀಪ್ ಎಲ್ಲ ಯಾವುದು ಸರಿ ಇಲ್ಲಲ್ಲ. ಮಂಗನಿಗೂ ಕೂಡ ಮಾಡಿನಲ್ಲಿ ಓಡಾಡಲಿಕ್ಕೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ನೋಡು, ಇಲ್ಲಿ ಟೀಚರ್ ಇದ್ದಾರೆ, ಮಾತಾಡುವ. ಮೇಡಮ್ ನಮಸ್ತೆ. ನಮಸ್ತೆ ಸರ. ನಾನು ಬಂದು ಇಲ್ಲಿ ಒಂದು 4 ತಿಂಗಳಾಯ್ತಷ್ಟೇ. ಆದರೆ ಈ ಶಾಲೆಯ ಪರಿಸ್ಥಿತಿಯನ್ನು ನೋಡಿದಾಗ ನನಗೆ ಮೊದಲೇ ಬಂದಾಗ ಆಯಿತು, ಇದು ಯಾಕಪ್ಪ ಹೀಗೆ ಈ ಶಾಲೆ ಮಾಡೆಲ್ಲ ಕುಸಿದು ಬೀಳುವ ಸ್ಥಿತಿಯಲ್ಲಿದೆ ಅಂತೇಳಿ. ನಾನಾಗ SDMC ಮೀಟಿಂಗಲ್ಲಿ ಹೇಳಿದೆ ನಮ್ಮ SDMC ಅಧ್ಯಕ್ಷರಂತ ಶ್ರೀಯುತ ಅಬ್ದುಲ್ ಖಾದರ್ ಹತ್ರ. ಅವರು ಆ ಕೂಡಲೇ ನಾವು ಬೀಳುವ ಮೊದಲೇ ಎಲ್ಲ ಇಲಾಖೆಗಳಿಗೆ, ನಮ್ಮ ಜಿಲ್ಲಾ ಪಂಚಾಯತ್ ಅಭ್ಯಂತರ ಕಚೇರಿಗೆ, ತಾಲೂಕು ಪಂಚಾಯತಿಗೆ ಮತ್ತು ನಮ್ಮ ಶಿಕ್ಷಣ ಇಲಾಖೆಗೆ ಎಲ್ಲ ನಮ್ಮ ಇಲಾಖೆಗಳಿಗೆ ನಾವು ಅರ್ಜಿಯನ್ನು ಕೂಡಲೇ ಕೊಟ್ಟಿದ್ದೇವೆ. ಅರ್ಜಿ ಕೊಟ್ಟ 1 ವಾರದಲ್ಲಿಯೇ ನಮ್ಮ ಹಾಲು ಕುಸಿದು ಬಿದ್ದಿತ್ತು. ನಂತರ ನಮ್ಮ ಶಿಕ್ಷಣಾಧಿಕಾರಿಗಳು ಬಂದು ಎಲ್ಲ ಕೊಠಡಿಗಳನ್ನು ವೀಕ್ಷಿಸಿ ಅವರು ಆಯುಕ್ತರಿಗೆ ಕೂಡ ವರದಿಯನ್ನು ಸಲ್ಲಿಸಿದ್ದಾರೆ. ಇವಾಗಲೇ ಅದು ಹೋಗಿದೆ ಆಯುಕ್ತರವರೆಗೆ ವರದಿ. ನಂತರ ನಾವು ಬದುಕು ಕಟ್ಟೋಣ ತಂಡ, ಈ ತಂಡಕ್ಕೆ ಕೂಡ ನಾವು ಅರ್ಜಿಯನ್ನು ಕೊಟ್ಟಿದ್ದೇವೆ. ಆ ಅದರ ಸಂಚಾಲಕರಂತ ಮೋಹನ್ ಕುಮಾರ್ ಇವರು ಕೂಡ ಶಾಲೆಗೆ ಭೇಟಿ ನೀಡಿ ನಾವು ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ಳುತ್ತೇವೆ, ನಾವು ಆದಷ್ಟು ಮಟ್ಟಿಗೆ ಸಹಾಯವನ್ನು ಮಾಡ್ತೇವೆ ಅಂತ ಹೇಳಿ ಭರವಸೆ ನೀಡಿದ್ದಾರೆ. ಅದರೊಟ್ಟಿಗೆ ನಾವು ರೋಟರಿ ಕ್ಲಬ್ಬಿಗೆ ಕೂಡ ನಮ್ಮ ಶಾಲೆಯ ಸಮಸ್ಯೆಯನ್ನು ನಾವು ತಿಳಿಸಿದ್ದೇವೆ. ಅವರು ಕೂಡ ಪ್ರಯತ್ನ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಒಟ್ಟಾರೆ ನಮ್ಮ ಶಾಲೆಯ ಪರಿಸ್ಥಿತಿಯನ್ನು ನೋಡಿದಾಗ ಒಂದು ಕಟ್ಟಡ ಶಾಲೆಯಲ್ಲಿ ಸರಿಯಾಗಿಲ್ಲದಿದ್ದರೆ ಮಕ್ಕಳ ಒಂದು ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಂದರೆ ಆಗ್ತದೆ. ಅದನ್ನು ಗಮನಿಸಿ ನಮಗೆ ನಮ್ಮ ಶಿಕ್ಷಣ ಇಲಾಖೆ, ನಮ್ಮ ಮುಖ್ಯಮಂತ್ರಿಗಳು ಅವರೆಲ್ಲ ನಮಗೆ ಒಂದು ಸಹಕರಿಸಿದರೆ ಒಳ್ಳೆಯದು. ಶಾಲೆಯನ್ನು ಒಮ್ಮೆ ಬಂದು ವಿಸಿಟ್ ಮಾಡಿದರೆ ಗೊತ್ತಾಗ್ತದೆ ಯಾವ ಪರಿಸ್ಥಿತಿಯಲ್ಲಿ ಈ ಶಾಲೆ ಇದೆ ಹೇಳುವಂಥದ್ದನ್ನು. ನಾವು ಬರೆದು ಕೊಟ್ಟರೆ ಅದರ ಬಗ್ಗೆ ಯಾವ ಅದರ ಕಲ್ಪನೆ ಬರುವುದಿಲ್ಲ. ನಿಜವಾಗಿ ನೋಡಿದರೆ ಬಂದು ವೀಕ್ಷಣೆ ಮಾಡಿದಾಗ ಈ ಶಾಲೆ ಯಾವ ಸ್ಥಿತಿಯಲ್ಲಿದೆ ಹೇಳುವಂಥದ್ದು ಗೊತ್ತಾಗ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿಯ SDMCಯ ಅಧ್ಯಕ್ಷರಿದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರು? ಅಬ್ದುಲ್ ಖಾದರ್ ಅಂತೇಳಿ, ಇದೇ ಶಾಲೆಯ ಹಳೆ ವಿದ್ಯಾರ್ಥಿ. ಒಂದು 7-8 ವರ್ಷ ಮೊದಲೇ ಸಾಧಾರಣ ಕುಸಿದು ಬಿತ್ತಿತ್ತು ಈ ಶಾಲೆ ಎಲ್ಲ. ನನ್ನ ಮಕ್ಕಳನ್ನು ಸೇರಿಸುವಾಗ ಬಹಳ ಅಂಜಿಕೆಯಿಂದಲೇ ನಾನು ಕಳಿಸಿದ್ದು. ಯಾಕೆಂದರೆ ನಾನು ಕನ್ನಡ ಶಾಲೆಯಲ್ಲೇ ಕಲಿತವನು, ನನ್ನ ಮಕ್ಕಳು ಕನ್ನಡ ಶಾಲೆಯಲ್ಲೇ ಕಲಿಬೇಕು ಉದ್ದೇಶದಿಂದ ಈ ಶಾಲೆಗೆ ಸೇರಿಸಿದೆ. ಮತ್ತು ನನಗೆ ಹೆದರಿಕೆ ಆಯಿತು ಈ ಕಟ್ಟಡ ಎಲ್ಲ ನೋಡಿ ಸ್ಟಾರ್ಟಿಂಗಿಗೆ. ಆದರೂ ಅಲ್ಪ ಸ್ವಲ್ಪ ಸರಿ ಇತ್ತು. ಅದ ನಂತರ 8 ವರ್ಷದಲ್ಲಿ ನಾನು SDMC ಸದಸ್ಯನೇ ಆಗಿದ್ದೆ. ಎಲ್ಲ ವಿಷಯದಲ್ಲೂ ನಾವು ಇಲಾಖೆಗೆ ಮನವರಿಕೆ ಮಾಡಿದ್ದೇವೆ. ಒಂದು ಬಂದು ನೋಡಲಿಲ್ಲ. ಒಂದು 3 ತಿಂಗಳ ಮೊದಲು ಕೃಷ್ಣಾಷ್ಟಮಿಯ ದಿವಸ ಅವತ್ತು ಮಕ್ಕಳಿಗೆ ಶಾಲೆಗೆ ರಜೆ ಇದ್ದ ಕಾರಣ ಯಾರಿಗೇನು ಅಪಾಯ ಆಗಲಿಲ್ಲ. ಅವತ್ತೇ ಬಿದ್ದದ್ದು. ಅದು ಅವತ್ತು ರಜೆ ಇತ್ತು, ಮಳೆಗೆ ತುಂಬ ಬಿದ್ದಿದೆ, ಎಲ್ಲ ಹೋಗಿದೆ. ಅದು ಅವತ್ತೇನಾದರೂ ಶಾಲೆ ಇದ್ದಿದ್ದರೆ ಎಷ್ಟು ಅಲ್ಲೇ ಮಕ್ಕಳು ಕ್ಲಾಸಲ್ಲಿ ಅಲ್ಲಿ ಓಡಾಡೋದು ಮತ್ತು ಅಲ್ಲಿ ಅಡುಗೆ ಊಟ ಮಾಡೋದೆಲ್ಲ ಅದೇ ಅಲ್ಲಿ ಏನಾದರೂ ದೊಡ್ಡ ಅಪಾಯ ಆಗ್ತಿತ್ತು. ದೇವರದಿಂದ ಅದೇನು ಆಗಲಿಲ್ಲ. ಅದು ರಜೆ ಇದ್ದ ದಿವಸ ಬಿದ್ದಿದೆ. ಈಗ ನಮ್ಮ ಈ ಪರಿಸ್ಥಿತಿ ನೋಡಿ ಎಲ್ಲ ಇವರು ತೋರಿಸಿದ್ದಾರೆ. ಇದರ ಬಗ್ಗೆ ನಾವು ಎಲ್ಲ ಇಲಾಖೆಗೆ ತಿಳಿಸಿದೆ. ಮತ್ತು ಒಂದು ತಿಂಗಳ ಮೊದಲು ನಮ್ಮ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಾಗ ಮತ್ತೆ ನಮಗೆ ಹೇಳಿದ್ದಾರೆ ಒಂದು 5 ಲಕ್ಷ ಪಾಸಾಗಿದೆ ಅಂತೇಳಿ. 5 ಲಕ್ಷ ಇಲ್ಲಿಗೆ ಏನಕ್ಕೂ ಸಾಲೋದಿಲ್ಲ. ನಮ್ಮ ಈ 125 ಮಕ್ಕಳಲ್ಲಿ ನಮ್ಮ ಮಕ್ಕಳು ನಾವು ಬೇರೆ ಕಡೆಗೆ ನಾವು ಶಿಫ್ಟ್ ಮಾಡ್ಬೋದು.
ಬೇಡ, ಎಲ್ಲರೂ ನಮ್ಮ ಮಕ್ಕಳಾಗಿ. ನಾನಿಂದು ಈ ಶಾಲೆ ಸರಿಯಿಲ್ಲ ಅಂತ ಹೆದರಿಯಿಂದ ಹೋಗೋದಲ್ಲ. ನನ್ನ ಮಕ್ಕಳಾಗಿ ಬೇರೆ ಮಕ್ಕಳು, ಒಂದು 125 ಮಕ್ಕಳು ಈಗ ಇದ್ದಾದರೆ ಇಲ್ಲಿ ಒಂದೊಂದು 45 ವರ್ಷ ಇದು 45 ವರ್ಷದ ಶಾಲೆಯಲ್ಲಿ ಒಂದು 10,000 ಮಕ್ಕಳು ಇಲ್ಲಿ ಕಲಿತು ಹೋಗಿದ್ದಾರೆ. ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ, ಸರ್ಕಾರಿ ಉದ್ಯೋಗದಲ್ಲಿಯೂ ಇದ್ದಾರೆ. ಇಲ್ಲಿ ಕಲಿತವರು ಲಾಯರ್ ಆಗಿದ್ದಾರೆ, ಡಾಕ್ಟ್ರು ಆಗಿದ್ದಾರೆ. ಕನ್ನಡ ಮಾಧ್ಯಮದಲ್ಲಿ ಕಲಿತವರು ನೋಡಿ ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ. ಮತ್ತು ಯಾರು ಇದರ ಬಗ್ಗೆ ಇಲಾಖೆಯವರು ಒಮ್ಮೆಯಾರ ಅಧಿಕಾರಿಗಳು ಬಂದು ಹೋಗಿದ್ದಾರೆ. ಈ ಮಕ್ಕಳನ್ನೆಲ್ಲ ಇಲ್ಲ ಕೂರಿಸಬೇಡಿ, ಎಲ್ಲ ಆ ಕಡೆಗೆ ಶಿಫ್ಟ್ ಮಾಡಿ ಒಂದು ಸಣ್ಣ ಕೊಠಡಿ, ಆ ಸಣ್ಣ ಕೊಠಡಿ 7ನೇ ಕ್ಲಾಸ್ವರೆಗೆ ಅಲ್ಲಿ ಕಾಣ್ತಾ ಇದೆ ನೋಡಿ. 7ನೇ ಕ್ಲಾಸ್ನವರೆಗೆ ನಾವು ಹೇಗೆ ಅವರನ್ನು ನಿಭಾಯಿಸೋದು? ನಮ್ಮ ಮನೆಯಲ್ಲಿ ಒಂದು 2-3 ಮಕ್ಕಳಿದ್ರು ನಮಗೆ ಆ ಕಡೆ ಹೋಗಬೇಡ, ಆ ಕಡೆ ಅಲ್ಲಿ ಗುಂಡಿ ಉಂಟಂತ ಹೇಳಿದರೆ ನಿಯಂತ್ರಿಸಲಿಕ್ಕೆ ಆಗೋದಿಲ್ಲ. ಇಲ್ಲಿ 125 ಮಕ್ಕಳನ್ನು 7 ಟೀಚರ್ಸ್ಗಳು ಹೇಗೆ ನಿಭಾಯಿಸಿ ನೀವೇ ಒಂದು ಆಲೋಚನೆ ಮಾಡಿ. ಆದಷ್ಟು ಬೇಕು. ಉಜಿರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ. ಗ್ರಾಮ ಪಂಚಾಯತ್ ಅವರಿಗೆ ಗೊತ್ತುಂಟು ಇದು? ಇದು ಗ್ರಾಮ ಪಂಚಾಯತಿಯವರಿಗೆ ಹೇಳಿದ್ದೇವೆ, ಎಲ್ಲ ಮನವರಿಕೆ ಮಾಡಿದ್ದೇವೆ. ಗ್ರಾಮ ಪಂಚಾಯತಿಯವರು ಅರ್ಜಿ ಕೊಟ್ಟಿದ್ದೇವೆ. ಗ್ರಾಮ ಪಂಚಾಯತಿಯವರಾಗಲಿ ಯಾರು ಬರಲಿಲ್ಲ. ಒಮ್ಮೆ ಪುರುಷೋತ್ತಮನ್ನವರು ಒಂದು ಅಧಿಕಾರಿ ಇಲ್ಲಿ ಬಂದು ಹೋಗಿದ್ದಾರೆ ಅಷ್ಟೇ, ಬೇರೆ ಯಾರೂ ಬರಲಿಲ್ಲ. ಮತ್ತು ನಾವು ಯಾಕೆ ಅಂದರೆ ಇಲಾಖೆಯನ್ನು ಇದು ಮಾಡೋದು ಬೇಡ ಅಂತ ಯಾರಿಗೂ ಇದು ಹೇಳಲಿಲ್ಲ ಇಷ್ಟವರೆಗೆ. ಆದರೆ ಈಗ ನಾವು ಸುಮ್ಮನೆ ಇದ್ದರೆ ನಾವು ಮಕ್ಕಳ ಪರಿಸ್ಥಿತಿ ಏನಾಗ್ಬೋದಂತ ನೀವು ಅಲ್ಲಿ ನಿಲ್ಲುವಾಗಲೇ ನನಗೆ ಹೆದರಿಕೆ ಆಗ್ತಾಯಿತ್ತು. ಈಗ ಬೀಳ್ತಾ ನೀವು ಅಲ್ಲಿ ಒಂದು ಅಂಜಿಕೆಯಲ್ಲಿ ನಿಂತರು ಮತ್ತು ನನಗೆ ಹೆದರಿಕೆ ಆಗ್ತಾಯಿತ್ತು ಅಲ್ಲಿ ನೀವು ಅದನ್ನು ತೋರಿಸ್ತಾ ಇರುವಾಗ. ಎಷ್ಟು ಇಂದೊಂದು ಹಳ್ಳಿಯಲ್ಲಾದರೂ ಒಂದು ಹಳ್ಳಿಯ ಕಡೆ ಆದರೆ ಅದು ಇಂದು ಇರ್ತದೆ. ಇದೊಂದಿಷ್ಟು ಪಟ್ಟಣ ಪ್ರದೇಶದಲ್ಲಿ ಇದು ಒಂದು ನಿರ್ಲಕ್ಷ್ಯ ಮಾಡೋದಂದ್ರೆ ಅಂತ ಹೇಳಿದರೆ ನಮಗೆ ತುಂಬ ಖೇದ ಆಗ್ತದೆ. ಆದಷ್ಟು ಬೇಗ ಇದರ ಬಗ್ಗೆ ಗಮನಹರಿಸಬೇಕಾಗಿ ನಿಮ್ಮಲ್ಲಿ ಕೇಳ್ತೀವಿ. ನಿಮಗೆ ಈಗ ಕೆಲವು ಸಂಘ ಸಂಸ್ಥೆಗಳವರ ಹತ್ರ ಜೊತೆಗೆ ಮಾತನಾಡಿದ್ದೀರಿ ಅಂತ ಅನಿಸುತ್ತೆ. ಅವರು ಬಂದು ಭೇಟಿ ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ? ಸಂಘ ಸಂಸ್ಥೆಯವರು ಬಂದು ನೋಡಿ ಅವ್ರ ಕಣ್ಣೀರು ತೆಗೆಯೋದು, ಇಷ್ಟು ಮಕ್ಕಳು ನೀವು ಹೇಗೆ ಇದು ಮಾಡ್ತೀರಿ, ನೀವು ಹೇಗೆ ಯಾವ ಒಂದು ಜವಾಬ್ದಾರಿಯಲ್ಲಿ ನೀವು ಇಟ್ಕೊಳ್ತೀರಿ ಮಕ್ಕಳನ್ನು, ಇಲ್ಲಿ ನಿಮಗೆ ಕಷ್ಟ ಆಗಲಿ ಏನಾದರೂ ಅಪಾತ್ರಿ ನೀವೆಲ್ಲ ಜವಾಬ್ದಾರರು ಅಂತ ಹೇಳ್ತಾರೆ ನಮಗೆ. ಮತ್ತು ನಮಗೆ ಎಲ್ಲ ಪೋಷಕರು ನಾನು STMC ಅಧ್ಯಕ್ಷರಾಗಿದ್ದರಿಂದ ನಾನು ಡೈಲಿ ಒಂದು 2-3 ಸಲ ಇಲ್ಲಿಗೆ ಬರೋದೇ ಇರೋದಿಲ್ಲ. ಟೀಚರ್ ಆಗ ಕರೀತಾರೆ, ನೋಡಿ ಇಲ್ಲಿ ಹೀಗಾಯಿತು, ಇಲ್ಲಿ ಹೀಗೆ ಬಿದ್ದಿತ್ತು, ಹೀಗೆ ಬಿದ್ದಿದ್ದು. ನಮಗೆ ನೋಡಿ ಬೇರೆ ವ್ಯಾಪಾರ, ನಮಗೆ ಮಕ್ಕಳಿದೆ, ನಮಗೆ ವ್ಯವಹಾರ ಎಲ್ಲ ಉಂಟು, ಅದನ್ನು ಬಿಟ್ಟು ಇಲ್ಲಿ ಬರೋದು. ಯಾಕೆಂದರೆ ನಮಗೆ 1 ರೂಪಾಯಿ ಇಲ್ಲಿಂದ ಲಾಭ ಏನೂ ಇಲ್ಲ, ನಮಗೆ ಬರೀ ಕಷ್ಟ. ಆದರೂ ನಾವು ಮಕ್ಕಳ ಒಂದು ಕಲಿಕೆಗೆ ಒಂದು ಉತ್ತೇಜನ ಆಗಲಿ ಅಂತ ಬರ್ತಾ ಇರೋದು. ಎಸ್, ಈಗ ಶಾಲೆಯ ಪರಿಸ್ಥಿತಿಯನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿದೆ ಶಾಲೆ ಅನ್ನುವಂಥದ್ದನ್ನು ಲಾಂಗ್ ಶಾರ್ಟ್ಸ್ನಲ್ಲಿ ತೋರಿಸ್ತಾ ಇದ್ದೀವಿ. ಆದರೆ ಇಲ್ಲಿರ್ತಕ್ಕಂಥ ಶಾಲೆ ಇದು ಕುಸಿಯುವ ಭೀತಿಯಲ್ಲಿರುವಂಥ ಶಾಲೆ. ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಪೆಟ್ಟು ತಿನ್ನುವಂತಹ ಸಾಧ್ಯತೆಗಳಿದ್ದಾವೆ ಅನ್ನುವಂತಹದ್ದನ್ನು ಈ ವರದಿಯ ಮೂಲಕ ನಿಮಗೆ ತಿಳಿಯಪಡಿಸುವಂಥ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ನೋಡಿ, ಇಂತಹ ಪರಿಸ್ಥಿತಿಯಲ್ಲಿರುವಂತಹ ಶಾಲೆಯನ್ನು ರಕ್ಷಣೆ ಮಾಡುವುದು ನಮ್ಮ ಧರ್ಮ. ರಕ್ಷಣೆ ಮಾಡಲೇಬೇಕು, ರಕ್ಷಿಸಬೇಕು. ಒಂದು ವೇಳೆ ಇದನ್ನು ಹೀಗೆ ಬಿಟ್ಟರೆ, ಈಗ ಮಾಡು ಹೋಗಿದೆ ಅಂತ ಹೇಳ್ತೀವಿ, ಮುಂದಿನ ದಿನಗಳಲ್ಲಿ ಗೋಡೆಯೂ ಕೂಡ ಸಿಗುವುದಿಲ್ಲ, ಅದನ್ನು ಕೂಡ ರೀಕನ್ಸ್ಟ್ರಕ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಬಹುದು. ಆದ್ದರಿಂದ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅನ್ನುವ ಕಡೆಯೇ ಸಂಪೂರ್ಣವಾಗಿ ಶಾಲೆ ಕುಸಿದಿದೆ. ಆ ಸಭಾಂಗಣ ಏನಿದೆ ಅದು ಸಂಪೂರ್ಣವಾಗಿ ಕುಸಿಯುವಂಥ ಭೀತಿಯಲ್ಲಿದೆ. ಅದರ ಜೊತೆಗೆ ಈಗಾಗಲೇ ಇಲಾಖೆಯವರು ಬಂದು ಅಥವಾ ಇಲಾಖೆಯವರು ನೋಡಿ ಇದನ್ನು ನೀವು ಇಲ್ಲಿ ಪಾಠ ಮಾಡಬೇಡಿ ಅಂತ ಹೇಳಿದಾರಂತೆ. ಆದರೆ ಪಾಠ ಮಾಡದೇ ಇರುವಂಥ ಕೊಠಡಿಗಳು ಮಾತ್ರ ಅಲ್ಲ, ಪಾಠ ಮಾಡ್ತಿರುವಂಥ ಕೊಠಡಿಗಳಲ್ಲಿ ಪರಿಸ್ಥಿತಿಯು ಕೂಡ ಹದಗೆಡ್ತಾ ಇದೆ. ಆದ್ದರಿಂದ ಆದಷ್ಟು ಬೇಗ ಈ ಪರಿಸ್ಥಿತಿಯನ್ನು ಸರಿಪಡಿಸಬೇಕು ಅಂತ ಸ್ಥಳೀಯ ಜನಪ್ರತಿನಿಧಿಗಳಲ್ಲಿ ಮತ್ತು ಶಿಕ್ಷಣ ಇಲಾಖೆಯವರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಈ ಶಾಲೆಗೆ ಸಂಬಂಧಪಟ್ಟಂಥ ಹಳೆ ವಿದ್ಯಾರ್ಥಿಗಳು, ಇಲ್ಲಿಯ ಸ್ಥಳೀಯರು ಮತ್ತು ಸಂಘ ಸಂಸ್ಥೆಗಳು ತಮ್ಮ ಸ್ವ ಇಚ್ಛೆಯಿಂದ ಏನಾದರೂ ಸಹಕರಿಸುವುದಿದ್ದರೂ ಕೂಡ ಈ ಶಾಲೆಗೆ ಸಹಕಾರವನ್ನು ನೀಡಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ದಿವಾಕರ್ ಬಳ್ಳಮಂಜ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಹಳೆಪೇಟೆ, ಉಜಿರೆ.